ಮಂಗಳೂರಿನ ಜೋಡು ರಸ್ತೆಯಲ್ಲಿರುವಂತಹ ಸೇವಾಂಜಲಿ ಚಾರಿಟೇಬಲ್ ಟ್ರಸ್ಟ್ ಮತ್ತು ಕೆಎಂಸಿ ಆಸ್ಪತ್ರೆಯ ವತಿಯಿಂದ ರಕ್ತದಾನ ಶಿಬಿರ ನಡೆಯಿತು. ಮಂಗಳೂರಿನ ಟಿವಿ ರಮಣ ಪೈ ಹಾಲ್ನಲ್ಲಿ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಶಿಬಿರವನ್ನು ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ದಿವಾಕರ ಪಾಂಡೇಶ್ವರ ಅವರು ಉದ್ಘಾಟಿಸಿದರು. ಇದೇ ವೇಳೆ ಮಾತನಾಡಿದ ಶಾಸಕ ವೇದವ್ಯಾಸ್ ಕಾಮತ್ ಅವರು, ಸೇವಾಂಜಲಿ ಚಾರಿಟೇಬಲ್ ಟ್ರಸ್ಟ್ ಹಲವಾರು ಸಾಮಾಜಿಕ ಮತ್ತು ಇನ್ನಿತರ ವ್ಯವಸ್ಥೆಗಳಲ್ಲಿ ಸೇವೆ ಸಲ್ಲಿಸುವ ಟ್ರಸ್ಟ್ ಇವತ್ತು ಕೊರೋನಾ ಸಂದರ್ಭದಲ್ಲಿ ಮಂಗಳೂರಿಗೆ ಬೇಡಿಕೆ ಇರುವಂತಹ ರಕ್ತದಾನ ಶಿಬಿರವನ್ನು ಸೇವಾಂಜಲಿ ಚಾರಿಟೇಬಲ್ ಟ್ರಸ್ಟ್ನ ಪ್ರಮುಖರು ಹಮ್ಮಿಕೊಂಡಿದ್ದಾರೆ ಅಂತ ಹೇಳಿದರು. ಇವತ್ತು ಕೊರೋನಾದ ಸಂದರ್ಭದಲ್ಲಿ ಮಂಗಳೂರಿಗೆ ಅತ್ಯಧಿಕವಾಗಿ ಬೇಡಿಕೆ ಇದ್ದಂಥ ಒಂದು ರಕ್ತದಾನದ ಸೇವೆಯನ್ನು ಮಾಡಬೇಕು ಅಂತ ಹೇಳುವಂಥ ವಿಶೇಷವಾದ ಒಂದು ಕಾಳಜಿಯಿಂದ ಸೇವಾಂಜಲಿ ಚಾರಿಟೇಬಲ್ ಟ್ರಸ್ಟ್ನ ಪ್ರಮುಖರುಗಳಾದ ಹನುಮಂತ್ ಅವರು, ಕಾಮತ್ ಅವರು, ನರೇಶ್ ಅವರು ಮತ್ತು ಎಲ್ಲ ಪ್ರಮುಖರುಗಳು ಸೇರಿಕೊಂಡು ಇವತ್ತು ಈ ರಕ್ತದಾನದ ಶಿಬಿರವನ್ನು ಹಮ್ಮಿಕೊಂಡಿಲಾಗಿದೆ. ಎಲ್ಲರೂ ಕೂಡ ಈ ಕೊರೋನಾ ಸಂದರ್ಭದಲ್ಲಿ ಬೇಡಿಕೆ ಇರುವಂಥ ರಕ್ತದಾನಕ್ಕೆ ವಿಶೇಷವಾಗಿ ನಾವು ನಮ್ಮ ಸಹಕಾರವನ್ನು ಕೊಡಬೇಕು. ಅದರ ಮುಖಾಂತರ ಕಳೆದ 20 ವರ್ಷದಿಂದ ಸೇವಾಂಜಲಿ ಮಾಡ್ತಾ ಬರ್ತಿರುವಂಥ ಎಲ್ಲ ಕಾರ್ಯಕ್ಕೆ ಇನ್ನಷ್ಟು ಪ್ರೇರಣಾದಾಯಕವಾದ ಕಾರ್ಯಕ್ರಮ ಇದಾಗಿದೆ ಅಂತ ಹೇಳುವಂಥದ್ದು ಇದು ಹೇಳ್ತಾ, ರಕ್ತದಾನ ಶಿಬಿರದಲ್ಲಿ ಟ್ರಸ್ಟ್ನ ಪ್ರಮುಖರಾದ ಹನುಮಂತ ಕಾಮತ್, ಮಂಗಲ್ಪಾಡಿ ನರೇಶ್ ಶಣೈ, ಚೇತನ್ ಕಾಮತ್, ನರೇಶ್ ಪ್ರಭು, ಕೆಎಂಸಿ ಬ್ಲಡ್ ಬ್ಯಾಂಕ್ ಆಫೀಸರ್ ಭವಾನಿ ಶಂಕರ್ ಹಾಗೂ ಆಸ್ಪತ್ರೆಯ ವೈದ್ಯರು, ಸಿಬ್ಬಂದಿ, ಟ್ರಸ್ಟ್ನ ಕಾರ್ಯಕರ್ತರು ಜೊತೆಗಿದ್ದರು.